ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊನ್ನೆ ತಾನೇ BJP ಜಿಲ್ಲಾಧ್ಯಕ್ಷರು ಸತೀಶ್ ಕುಂಬಲ್ರವರು ಕೇಪು ಕೋಲಿಯಂಕದ ಸಮಯದಲ್ಲಿ ಮರುದಿನ ಬಂದು ನಮ್ಮ ಶಾಸಕರು ಭೇಟಿ ನೀಡಿದ ಮರುದಿನ ಬಂದು ಮಾಡಿದಂಥ ಒಂದು ಪತ್ರಿಕಾ ಹೇಳಿಕೆಗೆ ನಾವು ಇವತ್ತು ಉತ್ತರ ಹೇಳಲಿಕ್ಕೆ ಬಂದಿದ್ದೇವೆ. ಅವರ ಕೆಲವು ವಿಚಾರಗಳಿಗಿತ್ತು. ದುರ್ಗತಿಯ ಕರ್ನಾಟಕ ಸರ್ಕಾರದ ನಿಲುವುಗಳ ಬಗ್ಗೆ ಖಂಡನೆ, ಅದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ, ಅಶೋಕ ರೈಯವರ ವೈಫಲ್ಯ, ಕೇಪು ಕೋಲಿಯಂಕದಲ್ಲಿ ಕುಳಿತುಕೊಂಡು ಕೋಲಿಯಂಕವನ್ನು ಮಾಡಿಸಿದಂಥ ಬಗ್ಗೆ ಅಪಹಾಸ್ಯ ಮತ್ತು ಒಂದು ನಗೆಪಾಟಲಿಗೀಡಾಗಿದ್ದಾರೆ ಎನ್ನುವಂಥ ಮಾತು, ಮತ್ತು ಹಿಂದೂ ಭಾವನೆಗಳ ಮೇಲೆ ಅದೇ ರೀತಿ ಹಿಂದೂ ಜನರ ಮೇಲೆ ಹಿಂದೂಗಳ ಅಭಿವೃದ್ಧಿ ಏನೂ ಇಲ್ಲ ಎನ್ನುವಂಥ ಮಾತಿನಲ್ಲಿ ಅವರು ಮಾತನಾಡಿದ್ದಾರೆ. BJPಯವರು ಜನರ ಪರವಾಗಿ ಇದ್ದೇವೆ ಎಂದು ತುಂಬ ಬಂಡಲು ಬಿಟ್ಟಂಥ ಒಂದು ಪತ್ರಿಕಾ ಹೇಳಿಕೆಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉತ್ತರವನ್ನು ನೋಡಲಿಕ್ಕೆ ನಮ್ಮ ಮುಂದೆ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ್ರವರೇ, ತಾವು ರಾಜ್ಯ ಸರ್ಕಾರದ ಬಗ್ಗೆ ನೀವು ಮಾತನಾಡಲಿಕ್ಕೆ ಅಸಮರ್ಥರಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆಂದರೆ ಪಂಚ ಗ್ಯಾರಂಟಿ ಯೋಜನೆಯೊಂದಿಗೆ ಅನೇಕ ಹೊಸ ಯೋಜನೆಗಳನ್ನು ಕೊಟ್ಟು ಸರ್ಕಾರ ಬಹಳ ಸುಭದ್ರವಾಗಿದೆ. ಸಂವಿಧಾನಬದ್ಧವಾಗಿ ಜಾತ್ಯತೀತವಾಗಿ ಯಾವ ಭಾಗದ ಜನರಿಗೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಮತ್ತು DKC ಅವರ ಸರ್ಕಾರ ಎಂದು ನಿಮಗೆ ತಿಳಿದಿರಲಿ. ಆ ಮಂತ್ರ ನೀವು ಸರ್ಕಾರದ ಬಗ್ಗೆ ಮಾತನಾಡಿ. ಅದೇ ರೀತಿ ಮೊನ್ನೆ ತಾನೇ ಶಾಸಕರು ಅಶೋಕ್ ಕುಮಾರಯ್ಯವರು ಕೇಪು ಕೋಲಿಯಂಕದ ವಿಚಾರದಲ್ಲಿ ಹೋಗಿ ಅಲ್ಲಿ ಧಾರ್ಮಿಕ ಹಿನ್ನೆಲೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಅವರೊಂದಿಗೆ ಆ ಜನರೊಂದಿಗೆ ಕೃಷಿಕರೊಂದಿಗೆ ಕುಳಿತುಕೊಂಡು ಕೊಂಡಂಥ ವಿಚಾರವನ್ನು ನೀವು ನಗೆಪಾಟಲಿಕೆ ಎನ್ನುವಂಥ ಮಾತು ಹೇಳಿದ್ದೀರಿ. ಯಾಕೆಂದರೆ ಜನರಿಗೆ ಧೈರ್ಯ ಇರುವಂಥದ್ದು ಓರ್ವ ಶಾಸಕರ ಒಂದು ಕರ್ತವ್ಯ. ಪುತ್ತೂರಿನ ಶಾಸಕರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ನೈತಿಕತೆ ಬೇಕು. ಯಾಕೆಂದರೆ ಹಿಂದೂಗಳ ಪರ ನಾವಿದ್ದೇವೆ, ಹಿಂದೂಗಳ ವಿರೋಧ ನೀವಿದ್ದೀರಿ ಅನ್ನುವ ಮಾತನ್ನು ನೀವು ಹೇಳಿದ್ದೀರಿ. ಹಿಂದೂಗಳನ್ನು ನಿಮಗೆ ಗುತ್ತಿಗೆಯನ್ನು ಕೊಡಲಿಲ್ಲ. ನಾವು ಕೂಡ ಹಿಂದೂಗಳೇ. ಮಾನ್ಯ ಅಶೋಕ್ ಕುಮಾರಯ್ಯವರು ಪುತ್ತೂರಿನಾದ್ಯಂತ ಅನೇಕ ಜೀರ್ಣೋದ್ಧಾರಗಳನ್ನು ಮಾಡಿದ್ದಾರೆ. ಅದೇ ರೀತಿ ಮೊನ್ನೆ ತಾನೇ ಎಲ್ಲ ವಿಧಾನಸಭಾ ಕ್ಷೇತ್ರದ ಭಜನಾ ಮಂದಿರ, ದೇವಸ್ಥಾನ, ಅದರಲ್ಲಿ ಅಡಿಸ್ಥಳವನ್ನು ಅವರಿಗೆ ಸಿಗುವಂತೆ ನಾವು ಸರ್ಕಾರದ ಮುಖಾಂತರ ಆದೇಶ ಮಾಡಿಸು ಕೂಡ ನಮ್ಮ ಶಾಸಕರೇ. ಸಾವಿರಾರು ಕೋಟಿ ಅನುದಾನವನ್ನು ಪುತ್ತೂರಿಗೆ ತಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ದೇವಸ್ಥಾನದ ಅಭಿವೃದ್ಧಿ, ಅದೇ ರೀತಿ ದೇವಸ್ಥಾನದ ಜಾಗವನ್ನು ಪುನಃ ಸ್ವಾಧೀನಪಡಿಸಿದ್ದು, ಉಪ್ಪಿನಂಗಡಿ ದೇವಸ್ಥಾನದ ಅಭಿವೃದ್ಧಿ, ತಾಲೂಕಿನ ಎಲ್ಲ ದೇವಸ್ಥಾನಗಳಿಗೆ ಅನುದಾನ ಕೊಡುವ ಮೂಲಕ ಶಾಸಕರು ಮಾಡಿದ್ದಾರೆ. ಇದು ಹಿಂದೂ ವಿರೋಧಿ ಅಂತ ನೀವು ಹೇಳುತ್ತೀರಾ. ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಅಡಿಕೆ ಬೆಳೆಗಾರರ ಬಗ್ಗೆ, ಬೆಳೆ ವಿಮೆ ಯೋಜನೆ ಬಗ್ಗೆ, ತುಳು ಭಾಷೆಯ ಬಗ್ಗೆ, ನಮ್ಮ ತುಳುನಾಡಿನ ಕಂಬಳದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ನಿಮಗೆ ಕೇಳಲಿಲ್ಲವೇ? ಯಾರಿಂದಲೂ ಅಸಾಧ್ಯವಾದಂಥ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಮಂಜೂರುಗೊಳಿಸಿದ್ದು ಇದು ಶಾಸಕರ ವೈಫಲ್ಯವೇ? ಸುಮಾರು 2008 ಕೋಟಿ ಅನುದಾನವನ್ನು ತಂದು ಇನ್ನೂ ಅನೇಕ ಪುತ್ತೂರಿನ ಯೋಜನೆಯ ಬಗ್ಗೆ ಗುರಿಯನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿರುವಂಥ ಅಭಿವೃದ್ಧಿಯ ಹರಿಕಾರರಂತಿರುವ ಮಾನ್ಯ ಅಶೋಕ್ ಕುಮಾರಯ್ಯ ಬಗ್ಗೆ ಇನ್ನೂ ನಿಮಗೆ ಬೇಕಾದರೆ ಇನ್ನೂ ಕೂಡ ನಾವು ವಿಚಾರವನ್ನು ಹೇಳ್ತೇವೆ. ಯಾಕೆಂದರೆ ಕೇಪು ಜಾತ್ರೆ ಬಗ್ಗೆ ನೀವು ಕೋಲಿಯಂಕಕ್ಕೆ ಶಾಸಕರು ಹೋದದ್ದು ಕರ್ತವ್ಯ, ಅದು ಪೊಲೀಸರು ಮಾಡಿದೆ. ಯಾಕಂದರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಪುತ್ತೂರು ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ನಾವು ಶಾಸಕರ ಬಗ್ಗೆ ಕೇಸ್ ಹಾಕುವಾಗ ಮಾತ್ರ ಅವರ ಬಗ್ಗೆ ವಿರೋಧಿಸಿದ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಅದು ಕೇಪು ಕೋಲಿಯಂಕದಲ್ಲಿ ಕೂಡ ಮಾಡಿದ್ದಾರೆ. ಆದರೆ ಸಾರ್ವಜನಿಕರು ಶಾಸಕರಿಗೆ ಫೋನ್ ಮಾಡಿದರು, ನಾವು ಧಾರ್ಮಿಕ ಹಿನ್ನೆಲೆಯುಳ್ಳಂಥ ಒಂದು ಕೋಲಿಯಂಕವನ್ನು ಮಾಡ್ತೇವೆ ಎನ್ನುವಾಗ ಅವರು ಅಲ್ಲಿಗೆ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿಯ ಒಂದು ವಿಚಾರದಲ್ಲಿ ಅವರೊಟ್ಟಿಗೆ ಸೇರಿಕೊಂಡದ್ದು ಕೋಳಿಗಂಟ ಮಾಡಿದ್ದು ಹೊರತು ಬೇರೆ ಏನನ್ನು ಮಾಡಲಿಲ್ಲ. ಆದರೆ ಒಂದು ದಿನ ಶಾಸಕರು ಹೋಗಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅವರೊಟ್ಟಿಗೆ ಕುಳಿತುಕೊಂಡು ಕೋಲಿಯಂಕವನ್ನು ಮಾಡಿದ್ದಾರೆ. ಆದರೆ ಮರುದಿನ ಹೋಗುವಂಥ ಅಗತ್ಯ ಇತ್ತೆ ಎನ್ನುವಂಥದ್ದು ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ನೀವು ಅಶೋಕ್ ರೈ ಅವರ ಬಗ್ಗೆ ಮಾತನಾಡಿದ ವಿಚಾರದಲ್ಲಿ ಮರುದಿನ ಪ್ರೆಸ್ ಮೀಟ್ ಮಾಡುವುದು,
ಅಶೋಕ್ರವರು ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಾತಾಡ್ತಾರೆ, ಅದರ ಬಗ್ಗೆ ಮರುದಿನ ನೀವು ಪ್ರೆಸ್ ಮೀಟ್ ಮಾಡೋದು. ಅದೇ ರೀತಿ ನಾವು ವಿಧಾನಸಭೆಯಲ್ಲಿ ಕೂಡ ಅಶೋಕ್ರವರು ಯಾವುದಾದ್ರೂ ವಿಚಾರದಲ್ಲಿ ತುಳು ಬಗ್ಗೆ ಅಥವಾ ಇದರ ನಮ್ಮ ಬೆಲೆ ವಿಮೆ ಯೋಜನೆ ಬಗ್ಗೆ ಮಾತಾಡ್ತಾರೆ, ಆ ಬಗ್ಗೆ ಮತ್ತೆ BJPಯವರು ಮಾತಾಡೋದು, ಇದೆಲ್ಲ ಒಂದು ಕ್ಷುಲ್ಲಕ ರಾಜಕೀಯದಲ್ಲಿ ಮಾತನಾಡೋದು. ನಿಮಗೆ ಇದು ಮೈಲೇಜನ್ನು ಇಟ್ಕೊಂಡಂಥ ಇದು ಓಟಿನ ರಾಜಕೀಯ. ದಯವಿಟ್ಟು ಇದನ್ನು ಬಿಟ್ಟು ಬಿಡಿ. ಕುಂಬಲರೆ, ನೀವು ಜಿಲ್ಲಾಧ್ಯಕ್ಷರು, ನೀವು ಇಡೀ ಜಿಲ್ಲೆಯಲ್ಲಿ ಸಂಚರಿಸಬೇಕಾದಂಥವರು ಪುತ್ತೂರಿನಲ್ಲಿಯೇ ಸುತ್ತುತ್ತಿದ್ದೀರಿ. ಯಾಕೆಂದರೆ ಮೊನ್ನೆ ನಡೆದಂಥ ಗೌರವಾನ್ವಿತ ವಾಜಪೇಯಿ ಅವರ ಒಂದು ವಿರಾಸತ್ ಇಲ್ಲಿ ಪುತ್ತೂರಲ್ಲಿ ಮಾಡಿದ್ದೀರಿ. ಅದು ಅದ್ಧೂರಿಯಾಗಿ ಜಿಲ್ಲೆಯಲ್ಲಿ ಮಾಡಬೇಕಿತ್ತು, ಆದರೆ ಒಂದು ಮೂಲೆಯಲ್ಲಿ ಮಾಡಿ ಸ್ವಲ್ಪ ಜನರನ್ನು ಸೇರಿಸಿ ನೀವು ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀರಿ. ಇದು ನಿಮ್ಮ ವೈಫಲ್ಯವೇ? ಅದಕ್ಕೆ ನಾವು ನಿಮ್ಮ ಹತ್ರ ಮಾತನಾಡಬೇಕೆ? ದಯವಿಟ್ಟು ಇನ್ನು ನೀವು ಪುತ್ತೂರಿಗೆ 10 ಬಾರಿ ಸುತ್ತಿದರೂ ಕೂಡ ಪುತ್ತೂರಿನ ಶಾಸಕ ಅಶೋಕುಮಾರಿಯವರ ಸಾಧನೆಯನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದು ನಿಮಗೆ ತಿಳಿದಿರಲಿ. ನಿಮ್ಮೊಟ್ಟಿಗೆ ಮೊನ್ನೆ ಮಾನ್ಯ ಸಂಜೀವ ಮಠದವರು ಕೂಡ ಮಾತಾಡಿದ್ದಾರೆ. ಮಾನ್ಯ ಸಂಜೀವ ಮಠದವರು ಮಾಜಿ ಶಾಸಕರು, ಅವರ ಮೇಲೆ ತುಂಬ ಗೌರವ ಇದೆ. ಆದರೆ ಶಾಸಕರು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀರಿ. ನೀವು ದಯವಿಟ್ಟು ಆ ನಂಜಿ, ಯಾಕೆಂದರೆ ಗಾಂಧಾರಿ ನಂಜಿ ಅಂತ ಹೇಳ್ತಾರೆ, ಆ ಗಾಂಧಾರಿ ನಂಜಿಯನ್ನು ನೀವು ಮಾಡಬೇಡಿ. ನಮ್ಮೊಟ್ಟಿಗೆ ಪುತ್ತೂರಿನ ಅಭಿವೃದ್ಧಿಗೆ ಸಲಹೆ ನೀಡಿ ಅನ್ನೋ ಮಾತನ್ನು ನಿಮಗೆ ಹೇಳ್ತಾ ಇದ್ದೇವೆ. ನೀವು ಮತ್ತೊಮ್ಮೆ ನಿಮ್ಮ B ಟೀಮ್ ಒಂದು ಯುವಕರ ತಂಡ ಇದೆ, ಅದು ಮೊನ್ನೆ ಅಶೋಕರಿಯವರು ಗೌರವಿಸಿದೆ. ಅವರನ್ನಾದರೂ ನೋಡಿ ಸ್ವಲ್ಪ ಕಲಿಯಿರಿ ಎನ್ನುವ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಮ್ಮ ಹತ್ರ ಹೇಳ್ತಾ ಇದ್ದೇವೆ. ನೀವು ಮತ್ತೊಮ್ಮೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ಸಹಕಾರ ಇರಲಿ. ಕ್ಷುಲ್ಲಕ ವಿಚಾರದಲ್ಲಿ ಸರ್ಕಾರನ್ನಾಗಲಿ ಶಾಸಕರನ್ನಾಗಲಿ ನಿಂದಿಸಿದರೆ ನಾವು ಸುಮ್ಮನೆ ಇರುವುದಿಲ್ಲ. ಇದು ನಿಮ್ಮ ಪಕ್ಷಕ್ಕೆ ಕೂಡ ಶೋಭೆ ತರುವ ವಿಚಾರ ಅಲ್ಲ ಎನ್ನುವ ಮಾತನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಬ್ಲಾಕಾಧ್ಯಕ್ಷನ ನೆಲೆಯಲ್ಲಿ ನಿಮ್ಮ ಹತ್ರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೇನೆ. ನೋಡಿ, ಇದು ವಿಚಾರ BJP ಸರ್ಕಾರ ಇರುವಾಗ ಇವರು ಮೈಕವನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ಒಂದು ಇದು ಸೂಚನೆ ಮಾಡಿದರು. ಅದು ಎಲ್ಲ ಜನರಿಗೆ ಎಫೆಕ್ಟ್ ಆಗಿದೆ. ಆದರೆ 10 ಗಂಟೆ ಮೇಲೆ ಮಾಡಬಾರ್ದು ಎನ್ನುವಂಥ ಒಂದು ವಿಚಾರವನ್ನು ಕಾನೂನು ತಂದರು. ಅದು ಕಳೆದ ಬಾರಿಯೇ ತಂದಿದ್ದರು. ಅದು ಈಗ ಆದರೆ ಅದನ್ನು ಶಾಸಕರು ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಜಾಸ್ತಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲದಕ್ಕೂ ಅದೊಂದು ಕಾನೂನು ಮಿತಿಯನ್ನು ಅವರು ಪರಿಪಾಲಿಸ್ತಿದ್ದಾರೆ. ಅಲ್ಲ, BJPಯ ಸರ್ಕಾರ ಇರುವಾಗ ಕಾನೂನು ಅದು ಆದದ್ದು, ಅದು ಫಾಲೋ ಮಾಡುವುದಂದಲ್ಲ. ಕಾನೂನಿನ ವಿಚಾರ ಮತ್ತು ಅದೆಲ್ಲ ಮೇಲಿನ ಈ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದು ಕಾನೂನನ್ನು ಫಾಲೋ ಮಾಡೋದು ಅದು ಸರ್ಕಾರದ ಮತ್ತು ಅಧಿಕಾರಿಗಳ ಇದು ನಾವು ಶಾಸಕರ ಬಗ್ಗೆ ನಾವು ಇವತ್ತು, ಯಾಕೆಂದರೆ ಶಾಸಕ ಕೋಳಿ ಅಂಕ ಮಾಡಲಿಕ್ಕೆ ಅದರದ್ದು ಸಾಂಪ್ರದಾಯಿಕ ಸಾರ್ವಜನಿಕರು ಕರೆಯುವಾಗ ಹೋಗುವಂಥದ್ದವರ ಕರ್ತವ್ಯ, ಹೋಗಬೇಕಾಗ್ತದೆ. ಯಾವುದು ಅಲ್ಲ, ಅಷ್ಟಮಿಗೆ ಯಾರಾದರೂ ಕರೆದಿದ್ದರೆ ಅವರು ಕರೀಲಿಲ್ಲ, ಇವರು ಕರೆದ್ರು. ಅಲ್ಲಿಗೆ ಹೋಗಿ ಕರೆದಿದ್ದರೆ ಇವರು ಚೌತಿಯಲ್ಲಿ ಕೂಡ ಬರ್ತಾರೆ. ಯಾವ ಚೌತಿಗೆ ಬರೋದು? ಎಲ್ಲ ಚೌತಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲ, ಕಾರ್ಯಕ್ರಮವನ್ನು ಕಾನೂನನ್ನು ಮೀರಿ ಮಾಡಲಿಕ್ಕೆ ಅವರು ಕೂಡ ಇದಿಲ್ಲ. ಯಾಕಂದರೆ ಕಾನೂನು 10 ಗಂಟೆವರೆಗೆ ಅಲ್ಲ, ಜೂಜಿಗೆ ಅವಕಾಶ ಇಲ್ಲ ಅಂತ ಅದು ಜನರ ರಿಕ್ವೆಸ್ಟ್ ಜನರ ಭಾವನೆಗೆ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅದು ಸ್ವಲ್ಪ ನಿಂತುಕೊಂಡು ಅವರು, ಯಾಕಂದರೆ ಸಾಂಪ್ರದಾಯಿಕವಾಗಿ ಮತ್ತು ಧಾರ್ಮಿಕವಾಗಿ ಇರುವಂಥದ್ದಕ್ಕೆ ಅಲ್ಲ, ಅವರು ಮರುದಿನ, ಯಾಕಂದರೆ ಅದು ಒಂದು ದಿನದಲ್ಲಿ ಮುಗಿದಿದೆ. ಆದರೆ ಮರುದಿನ ಯಾಕೆ ಹೋಗಲಿಲ್ಲ? ಇವರು ಮರುದಿನ ಫಸ್ಟ್ ದಿನ ಶಾಸಕ ಅಶೋಕರೇ ಹೋದರು, ಆದರೆ ಮರುದಿನ ಓದೋದು ಅದು ರಾಜಕೀಯ ಅಲ್ವೇ? ಅಲ್ಲ, ಶಾಸಕರವಾಗಿ ಅಲ್ಲಿ ಒಂದು ದಿನ ಮಾಡಿದರು. ಯಾವುದು ಅಲ್ಲ, ಅದು ಅಲ್ಲಿಗೆ ಮುಗೀತಿತ್ತು. ಮರುದಿನ ಇವರು ಸಹ ಹೋಗಿ ಅದು ಸ್ವಲ್ಪ ಸಂಘರ್ಷಕ್ಕೆ ಕಾರಣ ಆಯಿತು. ಅಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ ಸರ್ಕಾರವನ್ನು ಶಾಸಕರನ್ನು ಬೈಯುವಂಥದ್ದು, ಅದು ಜೂಜಿಗೆ ಅಂತ ಮಾಡಿದೆ. ಮಹಿಳೆಯರ ಸಮಸ್ಯೆ ಅಂತಲ್ಲ, ಜೂಜಿಗೆ ಅಂತ ಮಾಡೋದಿಲ್ಲ ಅಂತ ಹೇಳಿದ್ರು. ಕಾನೂನನ್ನು ಮೀರಿ ಅವರು ಕೂಡ ಹೇಳಿಲ್ಲ. ಜನರ ಭಾವನೆಗಳಿಗೆ ತೊಂದರೆ ಆಗಲಿಕ್ಕಿಲ್ಲ ಅಂತೇಳಿ ಹೋದಷ್ಟೇ. ಆದರೆ ಅಲ್ಲಿ ಕೂಡ ಅವರು ಮಾತು ಕೂಡ ಏನು ಬೇರೆ ಏನಿಲ್ಲ ಹೇಳಿಲ್ಲ. ಕಾನೂನಿನ ರೀತಿಯಲ್ಲಿ ಅವರು ಮಾತಾಡೋದು. ಯಾವುದು ಅಲ್ಲ, ಅದಕ್ಕೆ ನಾವು ಕಾನೂನಾತ್ಮಕವಾಗಿ ನಾವು ಅದಕ್ಕೆ ಗೃಹ ಸಚಿವರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೇವೆ. ಶಾಸಕರ ಮೇಲೆ ಅವರು ಜನಪ್ರತಿನಿಧಿ, ಮತ್ತು ಕಾನೂನು ತಪ್ಪಿ ಜನರು ಬಂದರೆ ಅವರಿಗೆ ಕಾನೂನು ರೀತಿಯಲ್ಲಿ ಅದು ಬಿಡಿಸ್ತಾರೆ. ಕಾನೂನು ರೀತಿಯಲ್ಲಿ ನಾವು ಸಹಕಾರ ಮಾಡುವುದನ್ನು ಮಾಡ್ತೇವೆ, ಕಾನೂನು ರೀತಿಯಲ್ಲಿ ಪೊಲೀಸರು ಮಾಡ್ತಾರೆ. ಆದರೆ ಶಾಸಕರ ಮೇಲೆ ನಾವು ಮಾಡುವಾಗ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ನಾವು ಅದನ್ನು ವಿರೋಧ ಮಾಡಿದ್ದೇವೆ ಅಷ್ಟೇ. ಇದು ಅಲ್ಲ, ಹಿಂದೆ ಹೇಳಿದ್ದಾರೆ ಅವರು, ಶಾಸಕರು ಹೇಳಿದ್ದಾರೆ, ಮುಂದೆ ನಾವು ಏನು
ನಮ್ಮ ಭಾವನಾತ್ಮಕವಾಗಿ ಮತ್ತು ಭಾಳಷ್ಟು ಹಿನ್ನೆಲೆ ಇರತಕ್ಕಂಥ ಈ ಕೋಳಿ ಅಂಕವನ್ನು, ಅದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥದ್ದು. ಅಂದರೆ ಕೇಪೋಲಿ ಅದು ಸಾಮಾನ್ಯ ಅಲ್ಲ, ಅಂದರೆ ಭಾರಿ ವರ್ಷದ ಇತಿಹಾಸ ಇದೆ ಅದಕ್ಕೆ. ಅದನ್ನು ಮುಂದಕ್ಕೆ ಏನಂತಂದರೆ ಜೂಜು ಇಲ್ಲದ ರೀತಿಯಲ್ಲಿ ಕೋಳಿ ಅಂಕವನ್ನು ಒಂದು ಕ್ರೀಡೆಯಾಗಿ, ಕೃಷಿಕರ ಕ್ರೀಡೆಯನ್ನು ಮಾಡುವ ರೀತಿಯಲ್ಲಿ ನಾನು ಮಾತಾಡ್ತೇನೆ ಅಂತೇಳಿ ಇನ್ನು ಮುಂದೆ ಮಾತಾಡ್ತೇನೆ ಅಂತ ಕೂಡ ಅವರು ಉಲ್ಲೇಖಿಸಿದ್ದಾರೆ. ತಾವುಗಳು ಗಮನಿಸಿರ್ಬೋದು. ಹೌದು ನೋಡಿ, ಹೌದು ಅಲ್ಲ, ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಬಹುದು ನೋಡಿ, ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಮಾರ್ಪಾಡುಗಳನ್ನು ಮಾಡಿಕೊಂಡು ಹಿಂದೆ ಹೇಗಿತ್ತು ಅದೇ ರೀತಿ ಅಂತಲ್ಲ, ಅಂತೂ ಅದರಲ್ಲಿ ಮಾರ್ಪಾಡುಗಳನ್ನು, ಅಂದರೆ ಯಾವುದು ಬೇಕು ಯಾವುದು ಬೇಡ ಎಂಬುದರ ಬಗ್ಗೆ ಚರ್ಚೆಗಳನ್ನು ಮಾಡಿ ಅದನ್ನು ವಿಧಾನಸಭೆಯಲ್ಲಿ, ಅಂದರೆ ವಿಧಾನಸಭೆಯಿಂದಲೇ ಬರಬೇಕು. ಅದು ನಾವು ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡಿದ್ರೂ ಅದಕ್ಕೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಪೊಲೀಸ್ ಸ್ಟಾಪ್ ಸಿಗುವುದಿಲ್ಲ. ಯಾಕಂದರೆ ಕಾನೂನಲ್ಲಿ ಏನಿದೆಯೋ ಅದನ್ನು ಪೊಲೀಸರು ಮಾಡಬೇಕಾಗ್ತದೆ. ಇಲ್ಲ, ಅದು ಕಾನೂನು ಇದೆಯಲ್ಲ, ಅದು FIR ಎಂಬುದು ಎಲ್ಲ ರೀತಿಯಲ್ಲೂ ಆಗ್ತದೆ. FIR ನಾಳೆ ನಮ್ಮ ಮೇಲೂ ಆಗ್ಬೋದು. ಹೌದು, ಜನಪ್ರತಿನಿಧಿ ಮೇಲೆ ಕೂಡ FIR ಆಗಲಿಲ್ಲ ಎಂಬುದಿಲ್ಲ. ಜನಪ್ರತಿನಿಧಿ ಮೇಲೆ FIR ಮಾಡಬಹುದು, ಆದರೆ ಅರೆಸ್ಟ್ ಮಾಡಲಿಕ್ಕೆ ಸ್ಪೀಕರ್ ಪರ್ಮಿಷನ್ ಬೇಕು. ಸ್ಪೀಕರ್ ಪರ್ಮಿಷನ್ ತಗೊಂಡು ಮಾಡಬೇಕು. ಸ್ಪೀಕರ್ ಪರ್ಮಿಷನ್ ಕೊಟ್ಟರೆ ಮಾತ್ರ ಇವರನ್ನು ಅರೆಸ್ಟ್ ಮಾಡಬಹುದು. ಕೇಸ್ FIR ಮಾಡಬಾರ್ದು ಅಂತ ಏನಿಲ್ಲ. FIR ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಅದಕ್ಕೆ ಏನು ಸ್ಟೆಪ್ ತಗೊಳ್ಬೇಕು ಅದನ್ನು ಅವ್ರು ತಗೊಳ್ಳಿ. ಅವರೇ ಹೇಳಿದಾರಲ್ಲ, ನಾವು ಕಾನೂನಾತ್ಮಕ ಏನು ತಗೊಳ್ತೇವೆ ಅದನ್ನು ತಗೊಳ್ತೀವಿ ಅಂತೇಳಿ. ಹೌದು, ಕಾನೂನಾತ್ಮಕ ಹೌದಲ್ವ ಎಂಬುದನ್ನು ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಅಲ್ಲ, FIR ಮಾಡಿದ ತಕ್ಷಣ ಅವರು ಕಾನೂನಾತ್ಮಕ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪೊಲೀಸ್ನವರು ಕಾನೂನಾತ್ಮಕವಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಬಾಳು ಕಟ್ಟಿ ಇದು ಅವಕಾಶ ಇಲ್ಲ ಕೋಳಿ ಅಂಕ ಮಾಡಲಿಕ್ಕೆ. ಅವರು ಆಕ್ಷನ್ ಮಾಡಿದ್ದಾರೆ. ಆಗ ಇವರೇ ಯಾಕೆ ಹೋಗ್ಬೇಕಿತ್ತು ಕಾನೂನು? ಹೌದು, ಅಲ್ಲಿ ಪಬ್ಲಿಕ್ಕಿಗೆ ಇವರು ಹೊಡೆದಿದ್ದಾರೆ. ಹೊಡೆಯುವಂಥದ್ದು ಕಾನೂನಲ್ಲಿ ಇಲ್ಲ. ಇದಕ್ಕೇನು ಹೇಳ್ತೀರಿ? ಪೊಲೀಸ್ನವರಿಗೆ ಯಾವುದೇ ಒಂದು ಕಾಲರ್ಗೆ ಕೈ ಹಾಕಿ ಒಬ್ಬರಿಗೆ ಹೊಡೆಯುವಂಥದ್ದು ಕಾನೂನಾತ್ಮಕ ಜನರಿಗೆ ತೊಂದರೆ ಆಗುವಾಗ ಅವರಿಗೆ ಪೊಲೀಸ್ನವರು ಬಂದು ಬಡಿಯುವಾಗ ಒಬ್ಬ ಶಾಸಕನಾಗಿ ಅವರ ಕರ್ತವ್ಯ ಏನೋ ಅದನ್ನು ಮಾಡಿದ್ದಾರೆ. ನೀವು ಅದೇ ರೀತಿ ನೀವು ಕಾನೂನು ಕೈ ತಗೊಳ್ಳೋದು ಅವರು ಬೇಡ, ನೀವು ಆದಷ್ಟು ಶಾಂತಿಯುತವಾಗಿ ಮಾಡಿ ಅಂತೇಳಿ. ಅದು ಕೂಡ ಒಂದು ಪುರಾತನ ಹಿನ್ನೆಲೆ ಇರತಕ್ಕಂಥದ್ದು. ಅಲ್ಲಿ ಯಾವುದೇ ಜೂಜಿ ಇರದಂಥ ಜಾಗದಲ್ಲಿ ನೀವು ಅದನ್ನು ಪರಾಮರಿಸಿ ನೀವು ಅದಕ್ಕೆ ತಗೊಳ್ಬೇಕಿತ್ತು ಸ್ಟೆಪ್ ಅಂತೇಳಿ ಅವರಲ್ಲಿ ಹೋಗಿದ್ದಾರೆ. ಅದು ಬಿಟ್ಟು ಅವರು ಪೊಲೀಸ್ನವರು ಬಂದು ಲಾಠಿಯಲ್ಲಿ ಹೊಡೆಯುವಂಥದ್ದು, ಅವರ ಕಾಲರ್ ಹಿಡಿಯುವಂಥದ್ದು ಅದು ತಪ್ಪು ಅಂತೇಳಿ ಕಾಣುವುದಿಲ್ವ? ಆಗ ಅದು ಹಾಗೆ ಮಾಡಿದ್ದಾರೆ. ಅವರು ಪಬ್ಲಿಕ್ಕೇ ಹೇಳಿದ್ದು, ಇದರಲ್ಲಿ ನಾವು ನಮ್ಮ ಬಾಯಿಂದ ಹೇಳಿದ್ದಲ್ಲ, ಪಬ್ಲಿಕ್ಕೇ ಹೇಳಿದ್ದಾರೆ. ಇಲ್ಲ, ದೂರು ಯಾರು ಕೊಡಲಿಲ್ಲ, ಬಾಯಲ್ಲಿ ಅಲ್ಲೇ ಹೇಳಿದ್ದಾರೆ. ಪಬ್ಲಿಕ್ ಎಲ್ಲ ಹೇಳಿದ್ದಾರೆ, ನಮಗೆ ಕಾಲರ್ ಪಟ್ಟಿ ಹಿಡಿದಿದ್ದಾರೆ, ನಮಗೆ ಹೊಡಿತಾ ಇದ್ದಾರೆ ನಮ್ಮನ್ನು. ಆ ಥರ ಮಾಡುವಾಗ ಅಲ್ಲಿ ಅದು ಶಾಸಕರಿಗೆ ಫೋನ್ ಮಾಡಿದ್ದಾರೆ, ಇದು ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕಾಗಿ ಶಾಸಕರು ಅಲ್ಲಿ ಹೋಗಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಕೋಳಿ ಅಂಕದಲ್ಲಿ ಏನು ಅದರಲ್ಲಿ ಜೂಜು ಇಲ್ಲದೆ ಹೋದರೆ, ನೀವು ಹೇಳುವಂಥದ್ದು ಅದರಲ್ಲಿ ಬಾಲು ಕಟ್ಟುತ್ತಾರೆ, ಅದರಿಂದ ಹಿಂಸೆ ಆಗ್ತದೆ ಎಂಬುದು ಒಂದು ಮೈನಸ್ ಫ್ಯಾಕ್ಟ್ಸ್ ಇದೆ ಅಂತೇಳಿ ನೋಡಿ. ಅಲ್ಲಿ ಜೂಜು ಇಲ್ಲದೆ ಹೋದರೆ ಕೋಳಿ ಅಂಕದಲ್ಲಿ ಸಮಸ್ಯೆ ಏನು? ಕೋಳಿ ಅಂಕದಲ್ಲಿ ಸಮಸ್ಯೆ ಇಲ್ಲ. ಆದ್ದರಿಂದ ಕಾನೂನಾತ್ಮಕವಾಗಿ ಸ್ವಲ್ಪ ತಿದ್ದುಪಡಿಯನ್ನು ಮಾಡುವಂತ ರೀತಿ. ಅವತ್ತು ಅಸ್ಪೃಶ್ಯರಿಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕಿರ್ಲಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ಈಗ. ಅದು ಸಂಸ್ಕೃತಿ ಬರೀ ನಮ್ಮದು. ಈಗ ಅವರು BJP ಅವರು ಸರ್ಕಾರದ ಬಗ್ಗೆ, ಶಾಸಕರ ಬಗ್ಗೆ ಕೀಳು ಮಾತಾಡಬಾರ್ದು. ಪುತ್ತೂರಿನ ಅಭಿವೃದ್ಧಿಯಲ್ಲಿ ಸಹಕರಿಸಿ ಅಂತ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿ. ಧನ್ಯವಾದಗಳು ನಿಮಗೆ ಎಲ್ಲರಿಗೂ, ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.